ವೈಭವ ಲಕ್ಷ್ಮಿ ಪ್ರೊಡಕ್ಷನ್ ಹಾಗೂ ಓಕ್ಸ್ ಪ್ರೊಡಕ್ಷನ್ ರಚಿಸಿರುವಂತಹ ತುಳು ಹಾಗೂ ಕನ್ನಡ ವಿಡಿಯೋ ಆಲ್ಬಮ್ ಬಿಡುಗಡೆ ಕಾರ್ಯಕ್ರಮ ಮಂಗಳೂರಿನ ಡಾನ್ ಬಾಸ್ಕೋ ಸಭಾಂಗಣದಲ್ಲಿ ನಡೆಯಿತು. ನಮ್ಮ ಕುಡ್ಲ 24x7 ಮಾಧ್ಯಮ ಸಹಭಾಗಿತ್ವದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಎನ್ನ ಮುದ್ದು ಬೊಂಬೆ ಎಂಬ ತುಳು ಆಲ್ಬಮ್ ಹಾಗೂ ನಿನ್ನ ನೆರಳು ಹೆಸರಿನ ಕನ್ನಡ ಆಲ್ಬಮ್ ವಿಡಿಯೋ ಗೀತೆಗಳನ್ನು ಲಕುಮಿ ತಂಡದ ಮುಂದಾಳು ಕಿಶೋರ್ ಡಿ ಶೆಟ್ಟಿ ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಆಲ್ಬಮ್ ಗೀತೆ ರಚನೆಯಿಂದ ಯಾವುದೇ ಲಾಭವಿರದು, ಆದರೆ ಅದರಿಂದಾಗಿ ಯುವಕರಲ್ಲಿರುವಂತಹ ಪ್ರತಿಭೆಗಳು ಅನಾವರಣಗೊಳ್ಳುತ್ತೆ. ಆದ್ರಿಂದ ಇಂತಹ ಪ್ರತಿಭೆಗಳಿಗೆ ಹೆಚ್ಚೆಚ್ಚು ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿದ್ರು. ಇದೇ ಸಂದರ್ಭ ಆಲ್ಬಮ್ಗಾಗಿ ದುಡಿದ 5 ಪ್ರಮುಖರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ನಟ ಜೆಪಿ ತುಮಿನಾಡು, ಬಾಲರಾಜ್ ಸಿ ಕೋಟ್ಯನ್, ರಾಕೇಶ್ ರೈ, ಪ್ರದೀಪ್ ಆಳ್ವ ಮೊದಲಾದವರು ಉಪಸ್ಥಿತರಿದ್ದರು. ನಮ್ಮ ಲೈಫ್ ನಮಗೆ ನಿಜವಾದ ಖುಷಿ ಆಗೋದು ಮಾತೆಲ್ಲ ಅದನ್ನು ತೂದು ಅದರಿಗೆ ಆಶೀರ್ವಾದ ಮಾಡಿದ್ರೆ ಮನೋಲಾತ ಅದರಿಗೆ ಬೇರೆ ಬಿಟ್ಟು ಮನೋಲಾತ ಆಲ್ಬಮ್ ಸಾಂಗ್ ಮಾಡಿದ್ರೆ ಆಲ್ಬಮ್ ಸಾಂಗ್ ಹಾಲು ಲಾಭ